ನಾನು ಇವತ್ತು ಕೆಸುವಿನ ಸೊಪ್ಪಿನ ಪತ್ರೊಡೆ ಹೇಗೆ ಮಾಡೋದು ಅಂತ 2 ಲೋಟ ಬೆಳ್ತಿಗೆ ಅಕ್ಕಿ, 2 ಲೋಟ ಕುಸ್ಲಕ್ಕಿ, 1/4 ಲೋಟ ಉದ್ದಿನ ಬೇಳೆ ನೆನೆ ಹಾಕೊಳ್ಳಿ 4 ರಿಂದ 5 ಗಂಟೆ. ಮತ್ತು ಹುರಿದಿದ ಮೆಣಸಿನಕಾಯಿ, ಹುರಿದಿದ ಕೊತ್ತಂಬರಿ ಬೀಜ, 1-2 ಸ್ಪೂನ್ ಕೊತ್ತಂಬರಿ ಬೀಜ, 1 ಸ್ಪೂನು ಹುರಿದಿದ ಜೀರಿಗೆ ಅನ್ನು ಹಾಕಿ ಒಟ್ಟಿಗೆ ಅಕ್ಕಿ, ಉದ್ದಿನ ಬೇಳೆ ಮತ್ತು ಕುಸ್ಲಕ್ಕಿ ಜೊತೆ ಚೆನ್ನಾಗಿ ರುಬ್ಕೊಳ್ಳಿ. ಇಲ್ಲಿ ಕೆಸುವಿನ ಸೊಪ್ಪನ್ನು ಸಣ್ಣಗೆ ಹಚ್ಕೊಳ್ತಾ ಇದ್ದೇವೆ. ಅದನ್ನು ಆ ಮಿಶ್ರಣಕ್ಕೆ, ರುಬ್ಬಿದ ಮಿಶ್ರಣಕ್ಕೆ, ಅಕ್ಕಿಯನ್ನೆಲ್ಲ ರುಬ್ಬಿದ ಮಿಶ್ರಣಕ್ಕೆ ಈ ಕೆಸುವಿನ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇವೆ. ಈಗ ಸಣ್ಣಕ್ಕೆ ಅಂದರೆ ತುಂಬ ಸಣ್ಣಕ್ಕೆ ಹೆಚ್ಚಬೇಕು. ಎಷ್ಟು ಸಣ್ಣಗಾಗ್ತದೆ ಅಷ್ಟು ಸಣ್ಣಗೆ ಹೆಚ್ಚಿಕೊಳ್ಳಿ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ ಚೆನ್ನಾಗಿ. ಕೆಸುವಿನ ಸೊಪ್ಪನ್ನು ಹಚ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇವೆ. ಈಗ ಇದನ್ನು ಕಡುಬು ಥರ ಮಾಡ್ಕೊಳ್ಳೋದು. ಬೀಟಿ ಎಲೆಯಲ್ಲಿ ಯೂಶ್ವಲಿ ಮಾಡ್ತಾರೆ ನಮ್ಮೂರ ಕಡೆ ಎಲ್ಲ. ನಮ್ಮೂರಲ್ಲಿ ಯೂಶ್ವಲಿ ಬೀಟಿ ಎಲೆಯಿಂದ ಆ ಕಡುಬನ್ನು ಮಾಡ್ತಾರೆ. ಬೀಟಿ ಎಲೆ ಇಲ್ಲದಿದ್ದರೆ ಬಾಳೆ ಎಲೆಯಲ್ಲಿ ಸಹ ಮಾಡ್ಕೊಳ್ಬೋದು ನೀವು. ಬೀಟಿ ಎಲೆಯನ್ನು ಚೆನ್ನಾಗಿ ತೊಳ್ಕೊಂಡು ಆ ಮಿಶ್ರಣವನ್ನು ಅದಕ್ಕೆ ಹಾಕಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು 4 ಫೋಲ್ಡ್ ಮಾಡ್ತಾರೆ ಈ ಥರ. ಈಗ ಇದನ್ನು ನಮ್ಮದು ಇಡ್ಲಿ ಕುಕ್ಕರ್ನಲ್ಲಿ ಸ್ಟೀಮಿಗೆ ಇಡ್ತಾರೆ. 1/2 ಗಂಟೆ ಹಾಕ್ಕೊಂಡು ಕುಕ್ಕರಲ್ಲಿ ಇಟ್ಟು ಬೇಯಿಸ್ಕೊಳ್ತೇವೆ. ಇದು ಇನ್ನೊಂದು ಮಸಾಲೆಗೆ ರೆಡಿ ಮಾಡ್ಕೊಳ್ತೇವೆ. ಕರಿಬೇವು, ಧನಿಯಾ ಬೀಜ ಮತ್ತು ಲಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಕಾಯಿ ತುರಿ 1 ಕಾಯಿ ಮತ್ತು ಜೀರಿಗೆ, ಹುರಿದಿದ ಜೀರಿಗೆ, ಮೆಣಸಿನ್ಕಾಯಿ ಹಾಕಿ ರುಬ್ಕೊಳ್ತೇವೆ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈಗ ಒಂದು ಪಾತ್ರೆಗೆ ಒಗ್ಗರಣೆ ಇಟ್ಕೊಳ್ತೇವೆ. ಎಣ್ಣೆ, ಅದಕ್ಕೆ ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇವೆ. ಮತ್ತು ರುಬ್ಬಿದ ಮಿಶ್ರಣವನ್ನು ಇದಕ್ಕೆ ಮಸಾಲೆಯನ್ನು ಹಾಕ್ಕೊಳ್ತೇವೆ. ಮತ್ತು ಆ ಬೆಂದ ಪತ್ರೊಡೆಯನ್ನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಳ್ತೇವೆ. ಮತ್ತು ಆ ಮಸಾಲೆ ಕುದಿ ಬರುವಾಗ ಈ ಚಿಕ್ಕ ಪೀಸಾದ ಪತ್ರೊಡೆಯನ್ನು ಅದಕ್ಕೆ ಹಾಕಿ ಒಂದು 20 ರಿಂದ 30 ನಿಮಿಷ ಚೆನ್ನಾಗಿ ಆ ಮಸಾಲೆಯಲ್ಲಿ ಕುದಿಬೇಕು. ಆ ಮಸಾಲೆಯಲ್ಲಿ ಕುದಿಯುವಾಗ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೇವೆ. ಇದನ್ನು ಸಾಮಾನ್ಯ ಮಳೆಗಾಲದಲ್ಲಿ ಮಾಡ್ತಾರೆ. ಆಷಾಢ ಮಾಸದಲ್ಲಿ ಮಂಗಳೂರಿನವರು ಇದನ್ನು ಮಾಡ್ತಾರೆ. ಯಾಕಂದರೆ ಚಳಿಗಾಲ ಅಂತ ಇದು ತುಂಬ ಹೀಟು ಕೆಸುವಿನ ಸೊಪ್ಪು. ಹಾಗಾಗಿ ಮಳೆಗಾಲದಲ್ಲಿ ಸಾಮಾನ್ಯ ಮಾಡ್ತಾರೆ. ಇದನ್ನು 20 ರಿಂದ 30 ನಿಮಿಷವರೆಗೂ ಚೆನ್ನಾಗಿ ಕುದಿಯುವಾಗ ಮಸಾಲೆ ಎಲ್ಲ ಕಡುಬು ಹೀರ್ಕೊಳ್ಳುತ್ತದೆ. ಕೆಸುವಿನ ಸೊಪ್ಪಿನ ಪತ್ರೊಡೆ ರೆಡಿಯಾಗಿದೆ ನೋಡಿ, ಸರ್ವ್ ಮಾಡ್ಕೊಂಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,